ಶಿರಾಡಿ ಗ್ರಾಮದ ಅಡ್ಡಹೊಳೆ ಪುಲ್ಲೋಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಹೆದ್ದಾರಿಯ ಕಾಮಗಾರಿ ಪ್ರಾರಂಭವಾದ ದಿನದಿಂದ ಇಂದಿನವರೆಗೂ ಸಾರ್ವಜನಿಕರಿಗೆ ಅನೇಕ ತೊಂದರೆಗಳು ಎದುರಾಗುತ್ತಿದ್ದು, ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಹಲವಾರು ಸಂಘಟನೆಗಳು ಒಗ್ಗೂಡಿ ಹೋರಾಟಕ್ಕೆ ಮುಂದಾದರು ಎಂದು ಶಿರಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಾಮಾಜಿಕ ಮುಂದಾಳು ಎಂಕೆ ಪೌಲೋಸ್ ಹೇಳಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಅವರು ಸಾರ್ವಜನಿಕರ ಮನವಿ ಸ್ವೀಕರಿಸಿ 15 ದಿನಗಳ ಒಳಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸೂಕ್ತವಾಗಿ ಸ್ಪಂದಿಸಿ ಮಾಹಿತಿಯನ್ನು ನೀಡಬೇಕು. ಇಲ್ಲವಾದರೆ ಸಂಬಂಧಪಟ್ಟವರ ಮೇಲೆ ಎಫ್ಐಆರ್ ದಾಖಲಿಸಲಾಗುವುದು ಎಂದು ಖಚಿತಪಡಿಸಿದರು. ಅವರ ಈ ಭರವಸೆಯ ಮೇರೆಗೆ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಪ್ರಾಧಿಕಾರ ಇಂಜಿನಿಯರ್ ವಿನೋದ್ ಕುಮಾರ್, ಕಡಬ ತಹಶೀಲ್ದಾರ್ ಪ್ರಭಾಕರ ಕಜೂರೆ ಹಾಜರಿದ್ದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸದಸ್ಯರು 8 ಜನ ಸದಸ್ಯರು ಈ ಊರವರೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾರಿಗೂ ಡೌಟ್ ಇದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಬಂದು ಚೆಕ್ ಮಾಡ್ಬೋದು. ನಾವು ಎಷ್ಟು ಸಾರಿ ಲೆಕ್ಚರ್ ಕಳಿಸಿದ್ರೆ ಈ 3 ದಿವಸ ಎಂಗಪ್ಪನೋ ಸಾಗಿ ನಾನು ಅಧ್ಯಕ್ಷ ಆಗಿ AC ಬರುವಾಗ ಈ ಬಿಸಿಲಲ್ಲಿ ನಾವು ಓಡಾಡ್ತಾ ಇದೆ. ನಮ್ಮ ಸ್ವಂತ ಇಷ್ಟಕ್ಕಾಗಲ್ಲ, ಊರವರೆಗಾಗಿ ಓಡಾಡ್ತಾ ಇದ್ದು ಮುಂದಕ್ಕೂ ಅದೇ ರೀತಿ ಮಾಡ್ತೀವಿ. ನಾವು 15 ದಿವಸ ನಾವು ಕಾಯ್ಬೇಕು. AC ಒಂದು ಮಾತು ನಮ್ಗೆ ಕೊಟ್ಟಿದ್ದೀವಿ. 15 ದಿವಸ ಒಳಗಡೆ ಆಗಿಲ್ಲ ಅಂದ್ರೆ ಅವರ ಮೇಲೆ NH ಮೇಲೆ FIR ಮಾಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ನಮ್ಗೆ ಆ ಗ್ಯಾರಂಟಿ ಮೇಲೆ ನಾವು ತಾತ್ಕಾಲಿಕವಾಗಿ ಹೋರಾಟ ನಿಲ್ಸ್ತಾ ಇದೆ. 15 ದಿವಸ ಆದ್ಮೇಲೆ ಇದಕ್ಕೆ ಉಗ್ರವಾಗಿ ಹೋರಾಟ ರಸ್ತೆ ತಡೆಸ್ಕೊಂಡು ನಾವು ಪೊಲೀಸ್ ಕೇಸ್ ಮಾಡಿದ್ರೆ ಮಾಡಲಿ, ಅರೆಸ್ಟ್ ಮಾಡಿದ್ರೆ ಮಾಡಲಿ, ಅದಕ್ಕೂ ನಾವು ರೆಡಿ ಇದ್ದೀವಿ. ಯಾಕೆ ಊರವರೆಗಾಗಿ ನಾವು ಕೊಟ್ಟಿರೋ ಜಾಗ ರೋಡ್ ಮಾಡಿರೋದು ನಮ್ಗೂ ಸುರಕ್ಷಿತವಿಲ್ಲ ಅಂತ ಮತ್ತೆ ಯಾರಿಗೂ ಬೇಕು ಅಲ್ವಾ? ನಮ್ದೆಲ್ಲ ಜಾಗ ಬಿಟ್ಟಿರೋದಿಲ್ಲ. ಅವನೆಲ್ಲಿಂದ ಬಂದು ಅವನಿಗೆ ಸಕ್ಕ ಮಾಡಿಕೊಂಡು ಅವನೊಬ್ಬ ಬಿಡೋದಿಲ್ಲ. ನಾವು ಪಂಚಾಯತ್ ವತಿಯಿಂದ ಈ ಊರವರೆಗಾಗಿ ನಾವು ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಎಲ್ಲ ನೀ ನಮ್ಮೊಟ್ಟಿಗೆ ಇರಬೇಕು, ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಇಂಗಿರದಲ್ಲಿ ಆ ಟರ್ನ್ ನೋಡಿ ಸ್ಟ್ರೈಟ್ ಇದ್ದದನ್ನು ನೀವು ಎಷ್ಟೋ ಕೋಟಿ ಕಟ್ಟಲೆ ನಮ್ಮ ದುಡ್ಡನ್ನು ಸರ್ಕಾರಕ್ಕೆ ದುಡ್ಡನ್ನು ಆ ಪಾರ್ಟಿಗೆ ಕೊಟ್ಟಿದ್ದಾರೆ. ಅಲ್ಲಿ ಫಾರೆಸ್ಟ್ ಇಲಾಖೆ ದುಡ್ಡು ಕೊಟ್ಟಿದ್ದಾರೆ. ಇದನ್ನು ನೀವು ಅಲ್ಲಿ ಟನಲ್ ಹೊಡಿಬೇಕಂತೇಳಿ ನೀವು ಅದನ್ನು ಚೇಂಜ್ ಮಾಡಿದ್ದೀರಿ. ನಿಮಗೆ ಬೇಕಾದ ರೀತಿಯಲ್ಲಿ ಯಾವುದು ಮಾಡ್ಬೋದು. ನಮಗೆ ಹೋರಾಟ ಸಮಿತಿಯ ಅಧ್ಯಕ್ಷ ಜೋಸೆಫ್ ವಿಎ, ಶಿರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾರ್ತಿಕೇಯನ್, ಉಪಾಧ್ಯಕ್ಷೆ ವಿನಿತಾ, ಮಾಜಿ ಅಧ್ಯಕ್ಷ ಎಂಕೆ ಪೌಲೋಸ್, ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಸುಭಾಷ್, ಅಡ್ಡಹೊಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ವಿಜಯನ್, ಗ್ರಾಮ ಪಂಚಾಯತ್ ಸದಸ್ಯ ಸನ್ನಿ ಜಾರ್ಜ್ ಮತ್ತಿತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ನೆಲ್ಯಾಡಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.